ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನ ತಂದೆ ತಾಯಿಯವರ ಆಶೀರ್ವಾದವನ್ನು ಬೇಡುತ್ತಾ ಬಹಳ ಮುಖ್ಯ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ಹಿಂದುಳಿದ ವರ್ಗಗಳ ಪ್ರವರ್ಗ 1 ರಿಜಿಸ್ಟರ್ಡ್ ಬೆಂಗಳೂರು ಇದರ ವತಿಯಿಂದ ನಾನೇನು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ನಾನು ಈ ಒಂದು ನಿಗಮದ ಅಧ್ಯಕ್ಷನಾಗಬೇಕಾದ್ರೆ ಕಾರಣಕರ್ತರಾದಂತಹ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪರನ್ನು ನೆನೆಯುತ್ತಾ ಯಾಕೆ ಈ ಮಾತನ್ನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಅಂತೇಳಿ ಇತ್ತು. ಅದರಲ್ಲಿದ್ದಂತಹ 46 ಜಾತಿ ಜನಾಂಗಗಳನ್ನ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳನ್ನ ಪ್ರತ್ಯೇಕ ಮಾಡಿ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ 2020 ಡಿಸೆಂಬರಲ್ಲಿ ನಾನು ಈ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ನನ್ನನ್ನು ಸರ್ಕಾರದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಂದ ಯಡಿಯೂರಪ್ಪ ನೇಮಿಸಿದ್ರಿಂದ ಅವರ ಹೆಸರನ್ನು ನಾನಿಲ್ಲಿ ಉಲ್ಲೇಖ ಮಾಡಿದ್ದೆ. ಇವತ್ತು ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಈ ಒಂದು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಆಗಬೇಕು ಅಂತಾದರೆ ನಮ್ಮ ಒಕ್ಕೂಟದ 45 ಜನ ರಾಜ್ಯ ಪದಾಧಿಕಾರಿಗಳು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲೆಯ ಈಗಾಗಲೇ ನಮ್ಮ ಜಿಲ್ಲಾ ಸಮಿತಿ ಘಟಕ ಆಗಿದೆ. ಆ ಜಿಲ್ಲಾ ಸಮಿತಿಯ 28 ಜಿಲ್ಲೆಯಲ್ಲಿ ನಮಗಾಗಲೇ ಜಿಲ್ಲಾ ಸಮಿತಿ ಆಗಿದೆ. ಆ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಪದಾಧಿಕಾರಿಗಳು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ, ನಂತರ ಸಂತ ಸಂದೇಶವನ್ನು ಕೊಡ್ಲಿಕ್ಕೆ ಇರತಕ್ಕಂಥ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ರಮಾನಂದ ಮಹಾಸ್ವಾಮೀಜಿಗಳು, ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಪೂಜ್ಯ ಸ್ವಾಮೀಜಿಗಳವರ ಪಾದಗಳಿಗೆ ನಾನು ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಶಂಕರಲಿಂಗ ಸ್ವಾಮೀಜಿಗಳು ದೂರದ ಬೀದರ್ನಿಂದ ದುಮ್ಮನ್ಸುರಲ್ಲಿ ಅವರ ಗುರುಪೀಠ ಇದೆ. ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಆ ಗುರುಪೀಠಕ್ಕೆ ನಾನು ಭೇಟಿಯನ್ನು ಕೂಡ ನೀಡಿದ್ದೆ, ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದೆ. ಅವರೂ ಕೂಡ ಇವತ್ತು ಬಂದಿದ್ದಾರೆ, ಅವರು ಕೂಡ ಆಶೀರ್ವಾದವನ್ನು ಬೇಡುತ್ತಾ, ನಮ್ಮ ಛಲವಾದಿ ಮಹಾಸಂಸ್ಥಾನ ಚಿತ್ರದುರ್ಗ ರಾಷ್ಟ್ರೀಯ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಬಸವನಾಗಿ ದೇವಶರಣರ ಆಶೀರ್ವಾದನ ಬೇಡುತ್ತಾ, ಈಗಾಗಲೇ ನಮ್ಮೆಲ್ಲರನ್ನ ಬಹಳ ಉತ್ತಮವಾಗಿ ನಮಗೆ ಒಂದು ರೀತಿಯಾದ ಮಾರ್ಗದರ್ಶನದ ಮಾತುಗಳನ್ನು ನೀಡಿ ನಮಗೆ ಶುಭಾಶಂಸನೆಗಳನ್ನು ನೀಡಿದಂತಹ ನಮ್ಮ SN ಶಿವಶಂಕರ್ ಅವರು ಮಾಜಿ ಶಾಸಕರು ಹರಿಹರ ಕ್ಷೇತ್ರ, ಅವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ನಮ್ಮ ಈಗಾಗಲೇ ಪ್ರಾಸ್ತಾವಿಕ ನುಡಿದಂಥ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು ನಮ್ಮ BN ನಾರಾಯಣ ಸ್ವಾಮಿ ಅವರು ಇದ್ದಾರೆ. ನಮ್ಮ ಈ ಒಂದು ಒಕ್ಕೂಟದ ರಾಜ್ಯ ಅಧ್ಯಕ್ಷರು, ನಾನು ಯಾವತ್ತು ಹೇಳಲಿಕ್ಕಿದೆ ಆಗ ಜೋಡೆತ್ತುಗಳು ಅಂತ ಹೇಳಿದ್ರು, ಅದಕ್ಕೆ ಬಂದು ನಾನು ಅವರ ಜೊತೆ ನಿಂತೆ. ಇವತ್ತು ಪ್ರಕಾಶ್ ಬೆಂಗಳೂರು ದುಂಬಿದಾಸ್ ಸಮಾಜದ ಪ್ರಕಾಶ್ ಅವರು ನಮ್ಮ ಈ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಮೇಲೆ ನನಗೆ ಮತ್ತಷ್ಟು ಈ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಚುರುಕು ಬಂದಿದೆ. ಅಧ್ಯಕ್ಷರಂತ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ, ನನ್ನ ಎಲ್ಲ ಕೆಲಸಗಳಿಗೆ ಪಾದರಸದಂತೆ ನನ್ನ ಜೊತೆ ಸಹಕಾರ ಮಾಡತಕ್ಕಂಥ ಯುವ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಚಿತ್ರದುರ್ಗದ ಪ್ರತಾಪ್ ಕುಮಾರ್ ಜೋಗಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ನಮ್ಮ ಸಹೋದರಿ ನಮ್ಮ ರಾಜೇಶ್ವರಿ ಚಿಕ್ಕಬಳ್ಳಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಯುವ ಘಟಕದ ಅಧ್ಯಕ್ಷರು ನನ್ನ ಬಹಳ ಆತ್ಮೀಯರಾಗಿರ್ತಕ್ಕಂಥ ಕುಮಾರ್ ಮೈಸೂರು ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊಡ್ತಕ್ಕಂಥ ಚಿಕ್ಕಬಳ್ಳಾಪುರದ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ಜೊತೆ ಇದ್ದಾರೆ. ನಮ್ಮ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಕೆ ಬೈಲುಪತ್ತರು ಕೊಪ್ಪಳ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನನ್ನ ಕೆಲಸ ಕಾರ್ಯಗಳು ಯಾವತ್ತೂ ಮಾರ್ಗದರ್ಶನ ನೀಡತಕ್ಕಂಥ ತುಕಾರಾಮ ಸೂರ್ಯ ಮಹಾರಾಜರು ನಮ್ಮ ಕೊಪ್ಪಳ ಜಿಲ್ಲೆಯ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಅವರು ಕೂಡ ಬಂದಿದ್ದಾರೆ. ನಮ್ಮ ಈ ಒಂದು ಜಿಲ್ಲಾ ಘಟಕದ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಮಾಡಿದ ರೀತಿಯಲ್ಲಿ ಈ ದಾವಣಗೆರೆ
ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ನಾವು ಜಿಲ್ಲಾ ಸಮಿತಿಯನ್ನು ಮಾಡಿದೆ. ಆ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಘಟಕದ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉಮ್ಮಣ್ಣ ಗೊಲ್ಲರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಒಂದು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಿ ಏಕಾಂತಪ್ಪನವರು ನಮ್ಮ ಜೊತೆ ಇದ್ದಾರೆ. ಗೋಂದಲಿ ಐಕ್ಯತಾ ವೇದಿಕೆಯ ಒಂದು ಸ್ಥಾಪಕ ಅಧ್ಯಕ್ಷರು ನನ್ನ ಬಹಳ ಆತ್ಮೀಯರಾಗಿರ್ತಕ್ಕಂಥ ಜಿ ವೀರೇಶ್ವರ ಪಾಚಂಗಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಬೀದರ್ನಿಂದ ಬಂದಿರತಕ್ಕಂಥ ನಮ್ಮ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪವನ್ ಕುಮಾರ್ ಬಸವ ಕಲ್ಯಾಣ ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ, ವೇದಿಕೆಯ ಮುಂಬದಲ್ಲಿ ಎಲ್ಲರ ಹೆಸರನ್ನು ನಾನು ಹೇಳಬಲ್ಲೆ. ಎಲ್ಲ ನಮ್ಮ ಒಕ್ಕೂಟದ ಗೌರವಾನ್ವಿತ ನಾಗರಾಜ ಗೋಗರೆ ಅವರು ಯಾವತ್ತೂ ಕೂಡ ನನ್ನ ಜೊತೆ ಮಾತನಾಡುವವರು. ನಮ್ಮ ನಾರಾಯಣ್ ರಾವಲ್ ರವರು, ನಮ್ಮ ರಾಜೇಶ್ ಬೈಲ್ಪತ್ತರ್ ಅವರು, ನಮ್ಮ ಸುಭಾಷ್ ಚಂದ್ರರವರು, ಬಹಳಷ್ಟು ಜನ, ರಾಜಣ್ಣನವರು, ನಮ್ಮೆಲ್ಲ ಗೌರವಾನ್ವಿತ ಬಂಧುಗಳಿಗೆ ನಾನು ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನನಗೆ ಬಹಳ ಖುಷಿ ಆಗ್ತದೆ. ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಯಾವ ರೀತಿ ಇದ್ದೆ, ಆದರೆ ಈಗ ನನಗೆ ಬಹಳ ಖುಷಿ ತರಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಷ್ಟು ಜನರ ಪ್ರೀತಿಯನ್ನು ಗಳಿಸಲಿಕ್ಕೆ ನನಗೆ ಸಾಧ್ಯತೆ ಆಗಿದೆ ಅಂತ ಹೇಳುವಂಥದ್ದು ನನಗೆ ಬಹಳ ಖುಷಿ ತರಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ, ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ನನ್ನ ಆ ಒಂದು ಆಫೀಸಲ್ಲೇ ಕೂತು ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಇಷ್ಟು ಜನರ ಪರಿಚಯ ನನಗೆ ಆಗ್ತಿರಲಿಲ್ಲ. ನಾನೇನು ಮಾಡಿದೆ, ನಿಗಮದ ಅಧ್ಯಕ್ಷನಾಗಿದ್ದಾಗ ನಾನು ಅಲೆಮಾರಿ ಜನಾಂಗದವನಲ್ಲ. ಈ ಅಲೆಮಾರಿ ಜನಾಂಗದವರ ಮೂಲ ಕಸುಬು, ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳು, ಅವರ ಕುಟುಂಬ ವ್ಯವಸ್ಥೆಗಳು, ಒಟ್ಟು ಸ್ಥಿತಿಗತಿಗಳನ್ನು ನೋಡಬೇಕು ಅಂತೇಳಿ ಜಿಲ್ಲಾ ಪ್ರವಾಸವನ್ನು ಮಾಡಿದ ಸಂದರ್ಭದಲ್ಲಿ ನಾನು ಕಂಡುಕೊಂಡಂಥ ಸತ್ಯ ಏನು ಅಂತ ಹೇಳಿದ್ರೆ, ಅಯ್ಯೋ ಎಂಬ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಈಗಿನ ಸ್ವಾತಂತ್ರ್ಯ ಪಡೆದು ಇಷ್ಟು ವರ್ಷಗಳಾದರೂ ಕೂಡ ಈ ರೀತಿಯಾದ ಜನ ಜೀವನ ಇದೆಯಾ ಎನ್ನುವಂಥದ್ದು ಒಂದು ಕಡೆ ಆಶ್ಚರ್ಯ ತರತಕ್ಕಂಥ ವಿಚಾರ. ಇವತ್ತು ಈ ರೀತಿಯಾದ ಒಂದು ಸಮಾಜಕ್ಕೆ, ಈ ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜಕ್ಕೆ, ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತಾದರೆ ಯಾರು ಈ ಸಮಾಜಕ್ಕೆ ಧ್ವನಿ ಕೊಡೋರು ಅಂತ ನಾನು ನನ್ನಷ್ಟಕ್ಕೆ ಆಲೋಚನೆ ಮಾಡಿದಾಗ ನಾನು ಮಾಡಿದಂಥ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆಅಲೆಮಾರಿ ಹಿಂದುಳಿದ ವರ್ಗ ಪ್ರವರ್ಗಗಳ ಜನಾಂಗಗಳ ಒಕ್ಕೂಟ. ಈ ರೀತಿಯಾಗಿ ಈ ಸಮಾಜಕ್ಕೆ ಒಂದು ಧ್ವನಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸರ್ಕಾರದಿಂದ ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನು ಹೇಳಿದ್ದೆ. ಎಲ್ಲ ಕೂತ್ಕೊಳ್ಳೋಣ, ಅಲ್ಲೇ ಕೂತ್ಕೊಳ್ಳಿ. ಶಾಸಕರ ಜೊತೆ ನಮ್ಮ ಅಲೆಮಾರಿ ಜನಾಂಗದಲ್ಲಿ ಇರತಕ್ಕಂಥ ದೊಮ್ಮಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ತಿಪ್ಪಣ್ಣನವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಜನಾಂಗ ಮುಖ್ಯವಾಹಿನಿಗೆ ಬರಬೇಕು, ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳುವಂಥ ವ್ಯವಸ್ಥೆಗೆ ಬರಬೇಕು. ಏನು ಆ ಜೀವನ ಅಂತ ಹೇಳಿದ್ರೆ, ನಾನು ಯಾಕೆ ಈ ರೀತಿಯಾದ ಅಯ್ಯೋ ಎಂಬ ಭಾವನೆ ವ್ಯಕ್ತಪಡಿಸಿದೆ ಅಂತ ಹೇಳಿದ್ರೆ, ನಾನು ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಕಡೆ ಡೇರಿನೂ ಅಲ್ಲ, ಈ ಕಡೆ ಗುಡಿಸಲು ಅಲ್ಲ, ಒಂದು ರೀತಿಯಾದ ವ್ಯವಸ್ಥೆಯನ್ನು 4 ಕಂಬಗಳನ್ನು ಮಾಡಿಕೊಂಡು ತಗಡು ಸಿಟ್ಟನ್ನು ಹಾಕಿಕೊಂಡು ರಕ್ಷಣೆಗೆ ಟಾರ್ಪಲನ್ನು ಹಾಕಿಕೊಂಡು ಜೀವನ ಸಾಗಿಸ್ತಕ್ಕಂಥ ಆ ಡೇರೆ ಗುಡಿಸಲು, ಅಲ್ಲಿ ಆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ತನ್ನ ಜೀವನ ಸಾಗಿಸ್ತಕ್ಕಂಥ ಈ ಜನರ ಬದುಕು ಯಾವಾಗ ಮುಂದಕ್ಕೆ ಬರುವಂಥದ್ದು? ಇವರು ಕೂಡ ಮನುಷ್ಯರಲ್ವೇ? ಇವರು ಕೂಡ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಇವರು ಮುಖ್ಯವಾಹಿನಿಗೆ ಬರುವುದು ಬೇಡವೇ? ಇದೆಲ್ಲವನ್ನು ಕೂಡ ಚಿಂತನೆ ಮಾಡಿ ಇವತ್ತು ಈ ಒಕ್ಕೂಟವನ್ನು ನಡೆಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡುವ ಕೆಲವರು ಕೇಳ್ಬೋದು, ಯಾತಕ್ಕಾಗಿ ಈ ಅಲೆಮಾರಿ ಜನಾಂಗಕ್ಕೆ ಈ ಕಾರ್ಯಕ್ರಮ ಅಂತ. ಬಹಳ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ಇದ್ರೆ ಇದನ್ನು ಗಮನಿಸಬೇಕು. ಇದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇರತಕ್ಕಂಥ ಕಾರ್ಯಕ್ರಮ. ಸರ್ಕಾರದ ಗಮನ ಯಾಕೆ ಸೆಳೆಯಬೇಕು ಅಂತ ಹೇಳಿದ್ರೆ, ಕೇವಲ ನಾವು ಟೆಂಟು ಡೇರು ಮಾಡಿ ಕೂತಿದ್ದಲ್ಲ, ನಾವು ಕೂಡ ಇತರರಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಪ್ರತಿಭಾನ್ವಿತರಿದ್ದೇವೆ ಎಂಬುದನ್ನು ತೋರಿಸಲಿಕ್ಕೆ ಈ ವೇದಿಕೆಯ ಮೂಲಕ ಒಂದು ಸಂದೇಶವು ಸಮಾಜಕ್ಕೆ ಹೋಗಬೇಕು. ಕೇವಲ ಸರ್ಕಾರ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೂ ಕೂಡ ಈ ಒಂದು ಸಂದೇಶ ಹೋಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡುವಂಥದ್ದು. ಪ್ರಥಮ ಬಾರಿಗೆ ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಅಧಿಕಾರಿಗಳಲ್ಲಿ ನಾನು ಚರ್ಚೆಯನ್ನು ಮಾಡಿದೆ ನಿಗಮದ ಅಧ್ಯಕ್ಷನಾಗಿ. ಸರ್, ಇದು ನಮ್ಮ ಈ ಒಂದು ಬಹಳಷ್ಟು ಪ್ರತಿಭಾನ್ವಿತರಿದ್ದಾರೆ, ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಇದ್ದಾರೆ. ಉದಾಹರಣೆಗೆ ಇವತ್ತು ನಮ್ಮ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ.
ನಮ್ಮ ಅಂಬಾಜಿ ವೆಂಕಪ್ಪ ಅಂಬಾಜಿ ಸುಗತೇಕರ್, ವೆಂಕಪ್ಪ ಅಂಬಾಜಿ ಸುಗತೇಕರ್ ಬಾಗಲಕೋಟೆಯವರು. ನಾಡಿದ್ದು ಗಣರಾಜ್ಯೋತ್ಸವ ಆಗುವಾಗ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಅವರು ಪೆರೇಡ್ ವೀಕ್ಷಣೆಗಿದ್ದಾರೆ ಮತ್ತು ಛಾಯಾಕೂಟಕದಲ್ಲಿ ಭಾಗವಹಿಸಿದ್ದೇ ಅಲೆಮಾರಿ ಸಮಾಜದ ಗೋಂದಳಿ ಸಮಾಜದವರು. ಅವರನ್ನು ನಾವು ಈ ಸಮಾಜದ ಈ ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ. ಈ ರೀತಿಯಾಗಿ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ, ನಮ್ಮ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಈಗ ಒಬ್ಬಳು ಮಗು ಪೂಜಾ ಅಂತ ಇದ್ದಾರೆ, ನಾವು ಅವರಿಗೆ ಸನ್ಮಾನವನ್ನು ಮಾಡ್ತೇವೆ. ಈ ರೀತಿ ಈ ಒಂದೆಲ್ಲವೂ ಕೂಡ ಇರತಕ್ಕಂಥ ಈ ಜನಾಂಗಕ್ಕೆ ಕೊಡತಕ್ಕಂಥ ಅನುದಾನ ಇಲ್ಲ ಅಂತಾದರೆ ಇನ್ನು ಯಾರಿಗೆ ಸರ್ಕಾರ ಅನುದಾನ ಕೊಡಬೇಕು? ಮುಖ್ಯವಾಗಿ ಕೊಡಬೇಕಾದಂಥ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಎಲ್ಲ ಅಲೆಮಾರಿ ಜನಾಂಗದವರು ಕೂಡ ಎಲ್ಲ ರೀತಿಯಾದ ಸೌಕರ್ಯಗಳನ್ನು ಪಡೆಯಲು ಅರ್ಹರಾಗಿರತಕ್ಕಂಥ ಈ ಜನರಿಗೆ ಸರ್ಕಾರ ಎಲ್ಲ ರೀತಿಯಾದ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಸರ್ಕಾರವನ್ನು ಆಗ್ರಹವನ್ನು ಕೂಡ ಮಾಡ್ತೀನಿ. ಅದರ ಜೊತೆಗೆ ಇವತ್ತು ನನ್ನ ಬೇರೆ ಬೇರೆ ಬೇಡಿಕೆಗಳಿದೆ. ಬಹಳ ಮುಖ್ಯವಾಗಿ ನಾನು ಆವಾಗ ಪತ್ರಿಕಾಗೋಷ್ಠಿ ಮಾಡಿದಾಗ ಅಂತ ಹೇಳಿದಂಥ ಮಾತು ಯಾವುದು ಅಂತ ಹೇಳಿದ್ರೆ, ಇವತ್ತು ಆ ಡೇರೆಯನ್ನು ಹಾಕಿ ಅವರ ಜೀವನವನ್ನು ಸಾಗಿಸ್ತಾರೆ. ಆ ಡೇರೆ ಇವತ್ತು ಆಗಿ ನಾಳೆ ತೆಗೆದರೆ ನಮಗೆ ತಲುಪಿಸಿಲ್ಲ. ಆದರೆ ಕಳೆದ 10 ವರ್ಷಗಳಿಂದ ಸತತವಾಗಿ ಸರ್ಕಾರಿ ಜಾಗದಲ್ಲಿ ಡೇರೆ ಹಾಕಿ ಕೂತಿದ್ರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಆ ಜಾಗವನ್ನು ಯಾರು ಡೇರೆ ಹಾಕಿ ಕೂತಿದ್ರೆ ಅವರ ಹೆಸರಿಗೆ ಪಾಣಿ ಪತ್ರವನ್ನು ಬರೆದು ಕೊಡಬೇಕು ಎಂಬುವಂಥದ್ದು ನಮ್ಮ ಬೇಡಿಕೆ. ಅದರ ಜೊತೆಗೆ ಇವತ್ತು ಜನನ, ಜೀವನ, ಮರಣ, ನಾವು ಹುಟ್ಟುತ್ತೇವೆ ಯಾವುದೋ ಒಂದು ರೀತಿಯಲ್ಲಿ, ಆಮೇಲೆ ನಾವು ಎಲ್ಲರೂ ಕೂಡ ಈ ಭೂಮಿಯನ್ನು ಬಿಟ್ಟು ಅಥವಾ ದೇವರ ಪಾದವನ್ನು ನಾವೆಲ್ಲರೂ ಕೂಡ ಸೇರಲಿಕ್ಕೆ ಇರುವವರೇ. ಅದರ ನಡುವೆ ಇರತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಒಂದು ವ್ಯವಸ್ಥೆ ಆಗಬೇಕು ಅಂತ ಆದರೆ ಅಲ್ಲಿ ನಾವು ಏನೋ ಕಷ್ಟದಲ್ಲಿ ನಮ್ಮ ಹಿರಿಯರು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇನ್ನೂ ಕೂಡ ನಮ್ಮ ಹಿರಿಯರು ಅದೇ ಹಿಂದಿನ ಅಜ್ಜನಟ್ಟ ಆಲದ ಮರ ಅಂತೇಳಿ ಅದೇ ಸಂಸ್ಕೃತಿಯಲ್ಲಿದ್ದಾರೆ. ಅವರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು. ಅಲ್ಲಿ ಆ ಜೀವನ ಆದಾಗ ಒಂದು ಸಂದರ್ಭದಲ್ಲಿ ಅಕಾಲಿಕವಾಗಿ ನಾವು ಮರಣವನ್ನು ಹೊಂದಿದಾಗ ಎಷ್ಟು ಕಷ್ಟವಿದೆ. ನಮ್ಮ ಜನಗಳಿಗೆ ಒಂದು ಶವ ಸಂಸ್ಕಾರ ಮಾಡಬೇಕು ಅಂತಾದರೆ ಅದಕ್ಕೆ ನಾನು ಸರ್ಕಾರವನ್ನು ಒತ್ತಾಯಿಸ್ತಿದ್ದೆ. ಎಲ್ಲಿ ಅಲೆಮಾರಿ ಜನರು ಯಥೇಚ್ಛವಾಗಿದ್ದಾರ ಆ ಪ್ರತಿ ಜಿಲ್ಲೆಯಲ್ಲಿ ಕೂಡ ರುದ್ರಭೂಮಿಗಾಗಿ ಅಥವಾ ಶವ ಸಂಸ್ಕಾರಕ್ಕಾಗಿ ಅಲೆಮಾರಿ ರುದ್ರಭೂಮಿಗಾಗಿ ಜಾಗವನ್ನು ಮೀಸಲಿಡಬೇಕು ಅಂತ ಬೇಡಿಕೆಯನ್ನು ಕೊಟ್ಟಿದ್ವಿ. ಅದರ ಜೊತೆಗೆ ಇವತ್ತು ಮಕ್ಕಳ ಶಿಕ್ಷಣ, ಎಂತೆಂಥ ಪ್ರತಿಭಾನ್ವಿತ ಮಕ್ಕಳು ನಮ್ಮಲ್ಲಿದ್ದಾರೆ. ಇವತ್ತು ಬಹಳ ಖುಷಿ ತರತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ನಮ್ಮ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿ, ನಮ್ಮ ಒನಕಲ್ ಮಠದ ಗೌರವಾನ್ವಿತ ಪೂಜ್ಯರು ಒಂದು ಮಾತನ್ನು ಈ ಸಭೆಯ ಮೂಲಕ ಘೋಷಣೆಯನ್ನು ಮಾಡಿದರು. ಯಾರು ಅಲೆಮಾರಿ ಜನಾಂಗದ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ LKGಯಿಂದ ಅಥವಾ ಕನ್ನಡ ಮಾಧ್ಯಮದಿಂದ, 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮದಿಂದ ಅವರು ಎಷ್ಟುವರೆಗೆ ಕಲಿತಾರೆ ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸನ ಕೊಡ್ತೀವಿ ಅಂತ ಮಾತನ್ನು ಹೇಳಿದರು. ಇದು ನಮಗೆ ಬಹಳ ಗೌರವ ತರತಕ್ಕಂಥ ವಿಚಾರ. ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ನಾವು ಎಲ್ಲರೂ ಕೂಡ ಸೇರಿ ಮಾಡಿದಾಗ ಖಂಡಿತವಾಗಿ ಮುಂದೊಂದು ದಿನ, ಇವತ್ತು ನಾನು ಎಷ್ಟು ವರ್ಷಗಳಲ್ಲಿ ನಾವು ಜೀವಂತವಾಗಿ ಇರ್ತೇವೆ ಅಂತ ಗೊತ್ತಿಲ್ಲ, ಆದರೆ ನಮ್ಮ ನೆಕ್ಸ್ಟ್ ಮುಂದಿನ ಪೀಳಿಗೆ ಈ ರೀತಿ ನಮ್ಮ ಶೋಚನೀಯ ಬದುಕನ್ನು ನಡೆಸಬಾರ್ದು. ಇತರರಂತೆ ಒಂದು ಸ್ವಾಭಿಮಾನದ ಬದುಕನ್ನು ನಡೆಸತಕ್ಕಂಥ ವ್ಯವಸ್ಥೆಗೆ ಬಂದು ನಿಲ್ಲಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ಬಜೆಟ್ ಮಂಡನೆ ಆಗಿದೆ. ಕಳೆದ ಬಾರಿ 2024ರಲ್ಲಿ ಆ ಬಜೆಟ್ನಲ್ಲಿ ನೀವು ನೋಡಿ, ಪುಟ ಸಂಖ್ಯೆ 48, ಚುಕ್ಕೆ ಗುರುತು 3ರಲ್ಲಿ, ಕ್ರಮ ಸಂಖ್ಯೆ 16ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣವನ್ನು ಒಂದು ಮಾತನ್ನು ಆ ಬಜೆಟಲ್ಲಿ ಇದೆ ಪ್ರಿಂಟ್ ಆಗಿದೆ, ಘೋಷಣೆ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗಳಿಗೆ ಮಾತನಾಡುವಾಗ ಅಲೆಮಾರಿ ಮತ್ತು ಅರೆಅಲೆಮಾರಿ ಜನಾಂಗದವರ ಮಕ್ಕಳಿಗೆ ನಾವು ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಕೊಡ್ತೇವೆ. ಅರೆಅಲೆಮಾರಿ ಜನಾಂಗದ ಆಯೋಗವನ್ನು ರಚನೆ ಮಾಡ್ತೇವೆ. ಅದೇ ರೀತಿ ಅಲೆಮಾರಿ ಕಲೋತ್ಸವವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ನಡೆಸ್ತೇವೆ ಎಂಬ ಮಾತನ್ನು ಹೇಳಿದರು. ಆದರೆ ಹೇಳಿದ್ರು ಮಾತ್ರ, ಇದು ಯಾಕೆ ಕೇವಲ ಬಜೆಟ್ಗೆ ಮಾತ್ರ ಸೀಮಿತವಾಯಿತು? ನಾನು ಸರ್ಕಾರ ಯಾವುದೇ ಇರಲಿ, ಯಾವುದೇ ಸರ್ಕಾರ ಬರಲಿ, ನಮ್ಮ ಬೇಡಿಕೆಗಳನ್ನು ಮಂಡಿಸುವುದೇ, ಅದಕ್ಕೆ ಬೇಕಂತ ಹೋರಾಟವನ್ನು ಮಾಡುವುದೇ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಿಮ್ಗೆಲ್ಲರ ಸಹಕಾರ ಕೂಡ ನನಗೆ ಬೇಕು ಅಂತೇಳಿ ಹೇಳುತ್ತಾ, ಏನು ಬಜೆಟಲ್ಲಿ ಮಂಡನೆ ಮಾಡತಕ್ಕಂಥ ವಿಚಾರವನ್ನು ಆದಷ್ಟು ಬೇಗ ಅದರಲ್ಲಿ ಒಂದು ಮಾತನ್ನು ಆಯೋಗ ರಚನೆ ಮಾಡ್ತೇವೆ ಅಂತ ಈಗ ಮಾತು ಬರ್ತಾ ಇದೆ. ಆದಷ್ಟು ಬೇಗ ಆಯೋಗ ರಚನೆ ಆಗಲಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮೀಜಿಯವರು ಬಹಳ ಒಳ್ಳೆಯ ಒಂದು ಮಾತನ್ನು ಹೇಳಿದರು. ನಮ್ಮ ಎಲ್ಲ ಒಕ್ಕೂಟದ ಯಾರು ಗೌರವಾನ್ವಿತ ಪದಾಧಿಕಾರಿಗಳಿದ್ದಾರೆ, ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡತಕ್ಕಂಥ ನಾವು ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ.
ಸ್ವಾಮೀಜಿಯವರನ್ನ ಕರೆದುಕೊಂಡು ಅವರ ಒಂದು ಕೇಸರಿಗೆ ಗೌರವವನ್ನು ಕೊಟ್ಟು ಸ್ವಾಮೀಜಿಯವರನ್ನು ಕರ್ಕೊಂಡು ಕೂಡ ಸರ್ಕಾರ ಬಂಡತನವನ್ನು ತೋರಿಸಿದರೆ ಖಂಡಿತವಾಗಿಯೂ ಸ್ವಾಮೀಜಿಯವರೇ ನಿಮ್ಮ ಮಾರ್ಗದರ್ಶನದಲ್ಲಿ, ನಮ್ಮೆಲ್ಲ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರದ ವಿರುದ್ಧ ಒಂದು ಉಗ್ರವಾದ ಒಂದು ಪ್ರತಿಭಟನೆಯನ್ನು ಕೂಡ ಅಲೆಮಾರಿ ಜನಾಂಗದ ಜೊತೆ ಮಾಡಲಿಕ್ಕೆ ಇದ್ದೇವೆ ಅಂತ ಇಲ್ಲೊಂದು ಸೂಚ್ಯವಾಗಿ ಆ ಮಾತನ್ನು ಹೇಳುತ್ತಾ ಇದು ಯಾವುದೇ ರೀತಿಯಾದ ರಾಜಕೀಯದ ವ್ಯವಸ್ಥೆ ಅಲ್ಲ. ಒಟ್ಟು ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರ ಜೀವನ ಉಜ್ಜೀವನ ಆಗಬೇಕು, ಅವರ ಭವಿಷ್ಯ ಉಜ್ವಲ ಆಗಬೇಕು. ಆ ಮಕ್ಕಳಿದ್ದಾರೆ ಅವರ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲ ಆಗಬೇಕು. ಅವರು ಕೂಡ ಇತರರಂತೆ ಇವತ್ತು ಬೇರೆ ಬೇರೆ ಉನ್ನತ ವರ್ಗದ ಮಕ್ಕಳಿದ್ದಾರೆ, ಆ ಮಕ್ಕಳ ಸಮಾನವಾಗಿ ನಮ್ಮ ಮಕ್ಕಳು ಕೂಡ ಬಂದು ನಿಲ್ಲಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂತ ನಿಮ್ಮೆಲ್ಲರಲ್ಲಿ ನಾನು ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡುತ್ತಾ, ನಮ್ಮ ಒಕ್ಕೂಟ ಇದು ಕೇವಲ ಇರುವಂತಹದ್ದು ಒಂದು 45 ಜನರ ಒಕ್ಕೂಟ, ಆದ್ರೆ ಇಡೀ ರಾಜ್ಯವನ್ನು ಇದು ಪ್ರತಿನಿಧಿಸ್ತದೆ. ಗಮನದಲ್ಲಿರಲಿ, ಇದು ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತದೆ. ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಇದೆ, ಅದು ಇಡೀ ಜಿಲ್ಲೆಯನ್ನು ಕೂಡ ಸಮಿತಿ ನೋಡ್ತಾ ಇದೆ. ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗಿ ಮಾಡುವುದರ ಮೂಲಕ ಒಂದು ಮಾತನ್ನ ನಾನು ನಿಗಮದ ಅಧ್ಯಕ್ಷನಾಗಿದ್ದಾಗ ಹೇಳಿದ್ದೆ. ಯಾಕೆ ನನಗೆ ಈ ಬಂಟ ಸಮಾಜದವನಿಗೆ ಅಲೆಮಾರಿ ಜನರ ಸಹವಾಸ ಅಂತ ಹೇಳಿದ್ರೆ ಅವರು ಏನೇನೋ ಮಾತಾಡಿದರು ಹಿಂದಿನಿಂದ, ಅವರು ಹಾಗೆ ಹೀಗೆ ಅಂತ. ದೇವರ ದಯದಿಂದ ನಮ್ಮ ಮನೆಯ ಸಂಸ್ಕಾರ, ನನ್ನ ತಂದೆ ತಾಯಿಯವರು ಕೊಟ್ಟಂತ ಸಂಸ್ಕಾರದಿಂದ ಯಾವುದೇ ರೀತಿಯ ತಪ್ಪು ಹೆಜ್ಜೆಯನ್ನು ಹಿಡದೆ ಈ ಸಮಾಜದ ಅಭಿವೃದ್ಧಿಗೆ ಮಾತ್ರ ನಾನು ಕೆಲಸ ಮಾಡಿದ್ದೇನೆ ಹೊರತು ಅದನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡಲಿ, ಯಾರ ಮಾತಿಗೂ ಕೂಡ ಯಾರು ಏರಬೇಕಾದ್ರಲ್ಲಿ ಯಾವುದೇ ಮಾತಿಗೆ ಸೊಪ್ಪನ್ನು ಹಾಕದೇನೆ ನನ್ನ ಕೆಲಸವನ್ನು ಮುಂದುವರಿಸ್ತೇನೆ. ಅದರ ಜೊತೆಗೆ ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನು ಹೇಳಿದೆ, ನಿಗಮದ ಅಧ್ಯಕ್ಷ ಇರಲಿ ಇಲ್ಲದೇ ಇರಲಿ, ಈ ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜದ ಜೊತೆ ನಾನು ಸದಾ ಇರ್ತೇನೆ. ನನ್ನ ಜೀವಮಾನ ಇಲ್ಲಿಯವರೆಗೆ ಇರ್ತದೆ, ನನಗೆ ಇಲ್ಲಿಯವರೆಗೆ ದೇವರ ಶಕ್ತಿಯನ್ನು ಕೊಡ್ತಾರೆ, ಅಲ್ಲಿಯವರೆಗೆ ಈ ಜನಾಂಗದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಸಮಾಜದ ನಮ್ಮ ಹತ್ರ ಹೇಳುತ್ತಾ, ನೀವೆಲ್ಲರ ಪ್ರೀತಿ, ವಿಶ್ವಾಸ, ಹಿರಿಯರ ಆಶೀರ್ವಾದ, ಕಿರಿಯರ ಸಹಕಾರ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಅಲೆಮಾರಿ.